ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಎತ್ತಿನಿತ ಮಲ್ಲ ಸುದ್ದಿಲು ಕುಡ್ಲದ ಅಳಕೆಡೆ 1,40 ರೂಪಾಯಿ ಖರ್ಚಿಟ್ಟು ಕಟ್ಟಿದ್ನ ಹೊಸ ಮಾರ್ಕೆಟ್ ಉದಿಪನ ಮಾತಾ ಮಾರ್ಕೆಟ್ಲಿನ ಮಿತ್ತ ಮಟ್ಟಕ್ಕೂ ಏರೇರೆ ಪ್ರಯತ್ನ ವೇದವ್ಯಾಸ್ ಕಾಮತ್ ಉಳ್ಳಾಲ ಕ್ಷೇತ್ರಕ್ಕೂ ಸಂಬಂಧಪಟ್ಟದು ಬಂಟ್ವಾಳ ತಾಲೂಕು ಗ್ರಾಮ ಪಂಚಾಯತ್ ಕೆಲವರಿಗೆ ಹಕ್ಕುಪತ್ರ ಪರಿಹಾರ ಪಣ ಒದಗಾವನ ಕಾರ್ಯಕ್ರಮ ಪ್ರತಿಯೊಂದು ಕುಟುಂಬಗಳ ಹಕ್ಕುಪತ್ರ ಯುಟಿ ಖಾದರ್ ಕೊರೋನಾ ಮಹಾಮಾರಿ ಹಿಡಿದು ಕಲಾವಿದರನ್ನ ಕುಟುಂಬಕ್ಕೂ ಮಲ್ಲಪೆಟ್ಟು ನವೆಂಬರ್ ಅಖೇರಿಗೆ ಮೇಳ ಪ್ರದರ್ಶನ ಶುರುವಾಂಡಲ ಕೊರೋನಾದ ಪೋಡಿಗೆ ಯಕ್ಷಗಾನ ಬಗೆಟ್ಟು ಒಂಜಿ ವಿಶೇಷ ವರದಿ ಸರ್ಕಾರಿ ಶಾಲೆಗೆ ಜೋಕ್ಲಿನ ಬರ್ಪವನ ತಂತ್ರ ಹೊಸದೇಕಿಡ ರೈಲು ಪೆಟ್ಟಿಗೆ ದಂಚ ತೋಜೊಂದಿಪ್ಪುನ ರಂಜಿರಾಡಿ ಗ್ರಾಮದ ಮೀನಾಡಿ ಸರ್ಕಾರಿ ಶಾಲೆ ವಾರ್ತೆದ ವಿವರ ಬಂಗಳ ಕೊಲ್ಲಿಡು ವಾಯುಭಾರ ಜತ್ತ ನಡೆದವರ ರಾಜ್ಯದ ಬೇತೆ ಬೇತೆ ಭಾಗಗಳಿಡು 3 ದಿನ ಬಾರಿ ಬಡ್ಸ ಬರ್ಪುಣಂದು ಹವಾಮಾನ ಇಲಾಖೆ ತೆರಿಪಾದಂಡು ಕರಾವಳಿ ಜಿಲ್ಲೆಲಿಡು ಆರೆಂಜ್ ಅಲರ್ಟ್ ಘೋಷಣೆ ಮಲ್ದೇರು ಬಂಗಾಳ ಕೊಲ್ಲಿಡು ವಾಯುಭಾರ ಜೈದಂಡು ನನಲಾತ ಜಪ್ಪುನ ಸಾಧ್ಯತೆ ಇತ್ತಿದ್ದು ರಾಜ್ಯದ ಬೇತೆ ಬೇತೆ ಜಿಲ್ಲೆಲಿಡು 3 ದಿನ ಬಾರಿ ಬಡ್ಸ ಬರ್ಪುಣಂದು ಹವಾಮಾನ ಇಲಾಖೆ ತೆರಿಪಾದಂಡು ಸೋಮವಾರ ಬಡಕಾಯಿ ಒಳನಾಡು ಬುಕ್ಕ ಕರಾವಳಿ ಜಿಲ್ಲೆಲಿಡು 8 ಬಡ್ಸ ಬೈದಂಡು ಬೆಳ್ತಂಗಡಿ ಕುಡ್ಲಾನಗರ ಬುಕ್ಕ ಗ್ರಾಮಾಂತರ ಭಾಗಲಿಡು ಬಡ್ಸ ಬೈದಂಡು ಅಕ್ಟೋಬರ್ 15 ಮುಟ್ಟ ದುಂಬರಿನ ಅಂದಾಜು ಉಂಡು ಕರಾವಳಿದ ದಕ್ಷಿಣ ಕನ್ನಡ ಒಡಿಪು ಉತ್ತರ ಕನ್ನಡ ಜಿಲ್ಲೆಲಿಡು ಆರೆಂಜ್ ಅಲರ್ಟ್ ಪಾಡ್ತಂಡು ದಕ್ಷಿಣ ಕನ್ನಡ ಜಿಲ್ಲೆದ ಪಾಕ ಕಡೆಟ್ಟು ಬಡ್ಸ ಬರುಂದುಂಡು ಒಡಿಪು ಜಿಲ್ಲೆಡು ದಿನಕ್ಕೂ 15 ಮಿಲಿಮೀಟರ್ ಮುಟ್ಟ ಬಡ್ಸ ಪರಿಯರೆ ಇತ್ತದು ಪಡ್ಡಾಯಿ ಕಡಲ ಬರಿಟ್ಟು ಬಾರಿ ಬಡ್ಸ ಬರ್ಪುನಟ್ಟು ಉಂಡು ಗಂಟೆಗೆ 45 ಕಿಲೋಮೀಟರ್ ರಭಸಡು ಗಾಳಿ ಬೀಜೊಂದುಂಡು ಹವಾಮಾನ ಇಲಾಖೆ ಪಂತಂಡು ಗಾಳಿ ಬಡ್ಸೊಡ್ದು ಅಪಾಯದ ಸಾಧ್ಯತೆ ಉಪ್ಪುನಡ್ದವರ ಮೀನುಗಾರರು ತಿರ್ಗಾಟದಕ್ಕಲು 3 ದಿನ ಕಡಲಿಗೆ ಜಪ್ಪಂದ ನಂಚ ಜಿಲ್ಲಾಡಳಿತ ಜಾಗೃತಿ ಪಂತಂಡು ಸಾರ್ವಜನಿಕರಿಗೆ ಜಾಗೃತಿ ಉಪ್ಪರೆ ತೆರಿಪಾದಂಡು ಕುಡ್ಲ ತಾಲೂಕು ಪಂಚಾಯತ್ ಮಾಜಿ ಸದಸ್ಯರು ಉಳಾಯಿಬುಟ್ಟದ ಯೂಸುಫ್ ಅನ್ಪುನರನ ಕಾರಣ ತಡೆತದು ದುಷ್ಕರ್ಮಲಿನ ಕೂಟ ಒಂಜಿ ತಲ್ವಾರು ಕತ್ತಿಡು ಪೆಟ್ಟು ಪಾಡ್ದ ಕೆರಿಯರ ಪ್ರಯತ್ನ ಮಲ್ತದಿನ ಸಂಗತಿ ಸೋಮವಾರ ರಾತ್ರಿ ಕುಲಶೇಖರುಡು ನಡೆತದು ಯೂಸುಫ್ರನ್ನ ಆಸ್ಪತ್ರೆಗೆ ಸೇರ್ಸಾದಂಡು ಪೊಲೀಸ್ ತನಿಖೆ ಸಾಕದಂಡು ಕುಡ್ಲ ತಾಲೂಕು ಪಂಚಾಯತ್ ಮಾಜಿ ಸದಸ್ಯರು ಗುರುಪುರ ಉಳಾಯಿಬುಟ್ಟದ ಯೂಸುಫ್ ಅನ್ಪುನರನು ಸೋಮವಾರ ರಾತ್ರಿ ಕೆರಿಗೆರೆ ಪ್ರಯತ್ನ ನಡಪಾಯಿನ ಸಂಗತಿ ಕುಲಶೇಖರುಡು ನಡೆತದು ಕಾರು ಬುಕ್ಕ ಬೈಕಡ್ ಬೈದಿನ ದುಷ್ಕರ್ಮಿಲು ಯೂಸುಫರನ ಕಾರಣ ತಡೆತದು ತಲವಾರು ಕತ್ತಿಡು ಕಟ್ತದಿರು ಕಾರ್ದ ಕನ್ನಡಿ ಮಾತ ಪೊಡಿ ಮಲ್ತದ ಪದ್ರಾಡಾತಿರು ಯೂಸುಫ್ ರಾತ್ರಿ ಉಳಾಯಿಬುಟ್ಟುಗೂ ಪೋಂದಿಪ್ಪುನಗ ಬೈಕನ್ನು ಕಾರ್ಗೆ ಎಡ್ತದು ಕೆರಿಯರ ಪ್ರಯತ್ನ ನಡಪಾದಿರು ಜೋರದ ಪೆಟ್ಟಾಯಿನ ಯೂಸುಫರನ್ನು ಊರ್ದಕುಲು ಆಸ್ಪತ್ರೆಗೆ ಸೇರ್ಸಾದಿರು ದುಂಬುದ ಪಕೆಟ್ಟು ಕೆರಿಯರ ಪ್ರಯತ್ನ ಮಲ್ತದಿರೆಂದು ಅಂದಾಜಿ ಮಲ್ತದುಂಡು ಪೊಲೀಸರು ಜಾಗಕ್ಕೆ ಬತ್ತದು ಕೇಸ್ ತಂದು ತನಿಖೆ ಮಲ್ತೊಂದುಲ್ಲೇರು ತುಂಬೆ ಸಜಿಪ ಸಂಪರ್ಕದ ಸಂಕ ಕಟ್ಟುನ ಪ್ರಸ್ತಾವನೆ ಸರ್ಕಾರದ ದುಮ್ಮುಂಡು ಕುಡ್ಲ ಅಡ್ಯಾರ ಸಂಪರ್ಕದ ಹರೇಕಳ ಸಂಕದ ಕೆಲಸ ನಡೆತೊಂದಿದ್ದು ಬೇಗ ಜನಕ್ಲನ ಉಪಯೋಗಗೂ ಬುಡ್ದು ಕೊರ್ಪುಣಂದು ಮಾಜಿ ಮಂತ್ರಿ ಶಾಸಕರು ಯುಟಿ ಖಾದರ್ ಪಂತಿರು ಉಳ್ಳಾಲ ವಿಧಾನಸಭಾ ಕ್ಷೇತ್ರ ಸುತ್ತದ ಬಂಟ್ವಾಳ ತಾಲೂಕುದ ಗ್ರಾಮ ಪಂಚಾಯತ್ ಕೆಲವರಿಗೆ ಹಕ್ಕುಪತ್ರ ಬೊಕ್ಕ ಚೆಕ್ ಪಟ್ಟದು ಆರೋಪಾತಿರಿಯರು ಉಳ್ಳಾಲ ವಿಧಾನಸಭಾ ಕ್ಷೇತ್ರ ಸುತ್ತದ ಬಂಟ್ವಾಳ ತಾಲೂಕುದ ಗ್ರಾಮ ಪಂಚಾಯತ್ಲಿನ ಫಲದತ್ತೊನ್ನ 14 ಜನಕ್ಕೂ ಹಕ್ಕುಪತ್ರ ಬೊಕ್ಕ ಪ್ರಕೃತಿ ಮುಣಿದು ಉಂಡಾಯಿನ ನಷ್ಟದ 16 ಜನ ಫಲದತ್ತೊನ್ನಕ್ಲೆಗ್ ಮಾಜಿ ಮಂತ್ರಿ ಶಾಸಕರು ಯುಟಿ ಖಾದರ್ ಒಟ್ಟು 3,52,000 ರೂಪಾಯಿ ಚೆಕ್ ಅನ್ನು ಪಟ್ಟಿರು लक्ष्मी बाबा मूल्य अच्छा अब्दुल गफूर ಈ ಪೊರ್ತುಡು ಯುಟಿ ಖಾದರ್ ಪಾತಿರ್ದು ತುಂಬೆ ಸಜಿಪ ಸಂಪರ್ಕದ ಸಂಕ ಕಟ್ಟುನ ಪ್ರಸ್ತಾವನೆ ಸರ್ಕಾರದ ದುಂಬುಂಡು
ಕುಡ್ಲ ಅಡ್ಯಾರ್ ಸಂಪರ್ಕದ ಹರೇಕಳ ಸಂಘದ ಕೆಲಸ ನಡುತ್ತೊಂದಿದ್ದು ಬೇಗ ಜನಕ್ಲಿನ ಉಪಯೋಗಕ್ಕೂ ಬುರ್ದು ಕೋರ್ಪುಂಡು ಬಹುಗ್ರಾಮ ಪರ್ಪುಣ ನೀರು ಯೋಜನೆದಡಿಟ್ಟು ಮಾತಾ ಗ್ರಾಮದ ಜನಕ್ಲಿಗೆ ಪರ್ಪುಣ ನೀರು ಒದಗಾವನ ಕೆಲಸ ಮಲ್ತೊಂದುಂಡು ಮುಖ್ಯ ಮಾರ್ಗ ಒಳಮಾರ್ಗುಳಿನ ಕೆಲಸ ಬುಲಚ್ಚಿಲಿಡು ಉಂಡುಂದು ಪಂಡ್ಯರು ಹಕ್ಕುಪತ್ರ ದಾಂತಿನ ಪ್ರತಿಯೊಂದು ಕುಟುಂಬಗಳ ಹಕ್ಕುಪತ್ರ ಕೊರಿಯರೆ ಎಂಕುಲು ತಯಾರುಲ್ಲ ಉಳ್ಳಾಲ ವಿಧಾನಸಭಾ ಕ್ಷೇತ್ರಕ್ಕೂ ಸೇರ್ನ ಬಂಟ್ವಾಳ ತಾಲೂಕು ಸುತ್ತುಡು 3500 ಅರ್ಜಿಲಿನದೆ ತೊಂದ ರೆಡ್ಡರಿ ಸಾರಡ್ಲ ಹೆಚ್ಚ ಕುಟುಂಬಗೂ ಹಕ್ಕುಪತ್ರ ಒದಗಾದಡು ಒಂಜಿ ತಿಂಗೊಲ್ದ ಉಲೈ ಮಾತಾ ಹಕ್ಕುಪತ್ರ ಕೊರಿಯರೆ ಪ್ರಾಮಾಣಿಕ ಪ್ರಯತ್ನ ಮಲ್ಪು ಅಂದು ಯುಟಿ ಖಾದರ್ ಪಂಡೇರು ಇವತ್ತು ಸುಮಾರು 3,500 ಅರ್ಜಿಯಲ್ಲಿ 2,000ಕ್ಕಿಂತಲೂ ಅಧಿಕ ಹಕ್ಕುಪತ್ರ ನಮ್ಮ ಜನಸಾಮಾನ್ಯರಾಗಿದ್ದು ಕೊಟ್ಟಿದ್ದೇವೆ. ಅದರ ಅರ್ಥ ಏನಂತ ಹೇಳಿದ್ರೆ 2,000 ಕುಟುಂಬಸ್ಥರಿಗೆ 2,000 ಅಧಿಕ ಕುಟುಂಬಸ್ಥರಿಗೆ ನಮ್ಮ ಈ ಕ್ಷೇತ್ರದ ಗ್ರಾಮದಲ್ಲಿ ಬಂಟ್ವಾಳ ತಾಲೂಕಿನ ಕ್ಷೇತ್ರ ವ್ಯಾಪ್ತಿಯ ಗ್ರಾಮದಲ್ಲಿ ಅವರಿಗೆ ಸ್ವಂತ ಆ ಒಂದು ಜಾಗವನ್ನು ಕೊಡುವಂತಹ ಕೆಲಸವನ್ನು ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುತ್ತೇನೆ. ಬಹುಶಃ ಇನ್ನು ಕೆಲವೊಂದು ಯಾವುದು ಆದೇಶ ಆಗಿ ದುಡ್ಡು ಕಟ್ಟಿದ ಆದೇಶ ಮೇಲೆ ದುಡ್ಡು ಕಟ್ಟಬೇಕು. ಬಹುಶಃ ಈ ತಿಂಗಳ ಒಳಗಡೆ 100ಕ್ಕೆ 100 ಎಲ್ಲವನ್ನು ಕೂಡ ಇವತ್ತು ಹಕ್ಕುಪತ್ರ ಕೊಡುವಂತ ಕೆಲಸ ನಮ್ಮ ಕ್ಷೇತ್ರ ವ್ಯಾಪ್ತಿ ನಾವು ಇವತ್ತು ಮಾಡ್ತೇವೆ. ಎರಡನೇದಾಗಿ ಯಾವುದೇ ಕೆಲವೊಂದು ರಿಜೆಕ್ಟ್ ಆಗಿದೆ ಅದರಲ್ಲಿ ನ್ಯಾಯಯುತವಾದ ಯಾವುದಾದ್ರು ಇದ್ರೆ ಅದನ್ನು ಎಸ್ಸಿ ಅಪೀಲ್ ಮಾಡುವ ಮೂಲಕ ಮತ್ತೊಂದು ಮರು ಪರಿಶೀಲನೆಗೆ ಆ ಒಂದು ಅಮೌಂಟ್ ಕೂಡ ಕೈಗೊಳ್ಳಲಾಗುವುದು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ನಮಗೆ ಹಕ್ಕುಪತ್ರ ಸಿಗ್ತದೆ. ಬಹಳಷ್ಟು ಯಾರಿಗೆ ಹಕ್ಕುಪತ್ರ ಬಂದಿದೆ பேரு சாகவுன காடிடு கைக்கஞ்சலின மாச சாகவுந்துலிருந்து தெரின ಹಿಂದೂ ಸಂಘಟನೆಯ ಕಾರ್ಯಕರ್ತರು ಕುಡ್ಲದ ಪಂಪು ಇಳಿದು ಗಾಡಿನ ಬೆರಿಪತ್ತದು ದುಂಬು ಪೋದು ಜಿಲ್ಲಾ ವೆಲ್ಲಕ್ ಆಸ್ಪತ್ರೆದ ಎದುರು ಗಾಡಿನ ತಡೆತದು ಪೊಲೀಸರಿಗೆ ಒಪ್ಪಾಯಿನ ಸಂಗತಿ ಅಂಗಾರೆ ಪುಲ್ಯ ಕಾಂಡೆ ನಡೆತದು. ಅಕ್ರಮ ಕೈಕಂಜಿ ಸಾಗವುನಕ್ಕೆ ಮೂಂಕುದ ಬಲ್ಲು ಪಾಡಿಯರೆ 32 ಚೆಕ್ ಪೋಸ್ಟ್ ಕಟ್ಟಿನ ಬಕೆಟ್ ಕುಡ್ಲ ಪೊಲೀಸ್ ಕಮಿಷನರ್ ವಿಕಾಸ್ ಕುಮಾರ್ ಆದೇಶ ಕೋರ್ನ ಬೆರಿಕೆ ಕುಡ್ಲಡು ಅಕ್ರಮವಾದ ಕೈಕಂಜಲಿನ ಮಾಸ ಸಾಗಾದರು ಕುಡ್ಲಡು ಅಂಗಾರೆ ಪುಲ್ಯ ಕಾಡೆ ಬಜರಂಗ್ ದಳದ ಕಾರ್ಯಕರ್ತರು ಅಕ್ರಮವಾದ ಸಾಗಾವಂದಿತ್ತಿನ ಒಂಜಿ ಗಾಡಿನ ಪತ್ತದರು ಪೇರು ಸಾಗವನ ಗಾಡಿಡು ಪೆತ್ತದ ಮಾಸ ಸಾಗಾವಂದುಲ್ಲಿருந்து ತೆರಿನ ಹಿಂದೂ ಸಂಘಟನೆದ ಕಾರ್ಯಕರ್ತರು ಪಂಪು ಇರುಡು ಒಂಜಿ ಗಾಡಿನ ಬೆರಿ ಪತ್ತದರು ಪೊಲೀಸರಿಗೆ ಮಾಹಿತಿ ಕೊಡ್ತಾರೆ. ಕುಡ್ಲ ಪೇಂಟೆಡ್ ವೆಲ್ನಾಕ್ ಜಿಲ್ಲಾ ಆಸ್ಪತ್ರೆದ ಎದುರು ಗಾಡಿನ ತಡೆತಿದ್ದು ಉಂಟಾದರು. ಬಂದರ್ ಸ್ಟೇಷನ್ದ ಪೊಲೀಸರು ಗಾಡಿನ ಸ್ವಾಧೀನಗುದ ತಂದು ವಿಚಾರಣೆ ನಡೆಪಾದರು. ಕುಡ್ಲದ ಮಾತಾ ಮಾರ್ಕೆಟ್ಲಿನ ಸಾರ್ವಜನಿಕರಿಗೆ ಬೇರದಕ್ಲಿಗೆ ಅನುಕೂಲ ಆಪುನಂಚ ಮಿತ್ತ ಮಟ್ಟಗೂ ಏರಾಯರ ಪ್ರಯತ್ನ ಮಲ್ಪುಣುಂದು ಶಾಸಕರ ವೇದವ್ಯಾಸ್ ಕಾಮತ್ ಪಂತಿರು 1 ಕೋಟಿ 40 ಲಕ್ಷ ರೂಪಾಯಿ ಖರ್ಚಿಡು ಕಟ್ಟದಿನ ಡೊಂಗರಕೆರೆ ಅಳಕೆ ಮಾರ್ಕೆಟ್ನ ಉದಿಪನ ಮಲ್ತದು ಆರ್ಪಾತೆರಿಯರು. ಕುಡ್ಲ ಮಹಾನಗರ ಪಾಲಿಕೆದ ನಿಲೆಟ್ಟು ಕುದ್ರೋಳಿ ಅಳಕೆ ವಾರ್ಡ್ 1 ಕೋಟಿ 40 ಲಕ್ಷ ರೂಪಾಯಿ ಖರ್ಚಿಡು ಹೊಸ ಮಾರ್ಕೆಟ್ ಕಟ್ಟದಿತ್ತದು ಅಂಗಾರೆ ಉದಿಪನಗೂ ಅಟ್ಟನೆ ಆದಿತ್ತಂಡು ಶಾಸಕರು ವೇದವ್ಯಾಸ್ ಕಾಮತ್ ಹೊಸ ಮಾರ್ಕೆಟ್ನ ಉದಿಪನ ಮಲ್ತರು. ಶಾಸಕರ ಪಾತ್ರದ್ದು ಕರಂಗಲ್ಪಾಡಿ ಕಾಲ್ ಸ್ಟ್ರೀಟ್ ಸೇರ್ನಂಚ ಕುಡ್ಲದ ಮಾತಾ ಮಾರ್ಕೆಟ್ಲಿನ ಸಾರ್ವಜನಿಕರಿಗೂ ಬೇರದಕ್ಲಿಗೆ ಅನುಕೂಲ ಆಪುನಂಚ ಹಂತ ಹಂತವಾದ ಮಿತ್ತ ಮಟ್ಟಗೂ ಏರಾಯರೆ ಸರಿಯಾಯಿನ ಕ್ರಮದುತ್ತನುಂಡು ಒರುವ ಮಾರ್ಕೆಟ್ ಬೇಗ ಉದಿಪನ ಆಯರೆ ಉಂಡು ಕಂಕನಾಡಿ ಬುಕ್ಕ ಕದ್ರಿ ಮಾರ್ಕೆಟ್ ಒಂಚೂರು ಸಮಸ್ಯೆಡು ಉಂಡು ಅವಿನ ಸರಿ ಮಲ್ಪರೆ ಕ್ರಮದ ತೊಂದುಂಡು ಪಂಡೇರು. ಅದರಲ್ಲಿ ಪುನರಪಿ ರೂಪರೇಖೆ ಹಾಕುವಾಗ ಸರಿಸುಮಾರು 40 ಲಕ್ಷ ರೂಪಾಯಿಯಷ್ಟು ಕೊರತೆ ಆಗುವಂಥದ್ದು ಕಂಡು ಬಂತು. ತಕ್ಷಣ ನಾನು ಪಾಲಿಕೆಯ ಕಮಿಷನರು ಅವರಿಗೆ ಮತ್ತು ಅಧಿಕಾರಿ ವರ್ಗದವರಿಗೆ ಹೇಳಿ ಮಹಾನಗರ ಪಾಲಿಕೆ ಜನರಲ್ ಫಂಡಿಂದ 10,40,000 ರೂಪಾಯಿ ಅದಕ್ಕೆ ಇರುವಂಥ ಕೆಲಸ ಕಾರ್ಯಗಳು ನಾನು ನಮ್ಮ ಸರ್ಕಾರ ಬಂದ ಕೂಡಲೇ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು ಒನ್ ಟೈಮ್ ಸ್ಪೆಷಲ್ ಗ್ರ್ಯಾಂಟ್ ಒಂದು 25 ಕೋಟಿ ಶಾಸಕರಿಗೆ ಅಂತ ಒಂದು ದೃಷ್ಟಿಯಲ್ಲಿ ಕೊಟ್ಟಿದ್ದರು. ಅದರಲ್ಲಿ 15 ಕೋಟಿ ಮಹಾನಗರ ಪಾಲಿಕೆಗೆ 10 ಕೋಟಿ PWD ಇಲಾಖೆಗೆ. ಆ 15 ಕೋಟಿಯಲ್ಲಿ 30 ಲಕ್ಷ ರೂಪಾಯಿನ ಈ ಕಾಮಗಾರಿಗಳಿಗೆ ವ್ಯವಸ್ಥಿತವಾಗಿ ಜೋಡಿಸಿಕೊಳ್ಬೇಕು, ಅದರ ಮುಖಾಂತರ ಈ ಕಾಮಗಾರಿಗಳನ್ನು ಪೂರ್ಣಗೊಳಿಸಬೇಕು ಅಂತೇಳುವಂಥ ರೀತಿಯಲ್ಲಿ ರೂಪರೇಖೆಯನ್ನು ಹಾಕಿ ಅಧಿಕಾರಿಗಳು ಆ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿ ಇವತ್ತು ಈ ಮಾರುಕಟ್ಟೆ ಲೋಕಾರ್ಪಣೆ ಆಗ್ತಾ ಇದೆ.
ಮೇಯರ್ ದಿವಾಕರ ಪಾಂಡೇಶ್ವರ, ಒತ್ತು ಮೇಯರ್ ವೇದಾವತಿ, ಸ್ಥಾಯಿ ಸಮಿತಿ ಗುರುಕಾರ್ಯರು ಕಿರಣ್ ಕುಮಾರ್, ಪೂರ್ಣಿಮಾ, ಶರತ್ ಕುಮಾರ್, ಜಗದೀಶ್ ಶೆಟ್ಟಿ, ಮುಖ್ಯ ಸಚೇತಕರು ಪ್ರೇಮಾನಂದ ಶೆಟ್ಟಿ, ಪಾಲಿಕೆ ಸದಸ್ಯರು ಸುಧೀರ್ ಶೆಟ್ಟಿ ಕಣ್ಣೂರು, ಶಕಿಲಾ ಕಾವಾ, ಜಯಶ್ರೀ ಜೆ ಕುಡ್ವಾ, ಬಿಜೆಪಿ ಜಿಲ್ಲಾ ಗುರುಕಾರ್ಯರು ಸುದರ್ಶನ್ ಪಾಲ್ಗೊಂಡರು. 530.19 ಚದರ ಮೀಟರ್ ಜಾಗದ ಈ ಹೊಸ ಮಾರ್ಕೆಟ್ಗೆ ಮುಖ್ಯಮಂತ್ರಿಗಳ ನಗರೋತ್ಥಾನ ವಿಶೇಷ ಅನುದಾನ 5 ಲಕ್ಷ ರೂಪಾಯಿ, ಪಾಲಿಕೆದ ಎಂಟರ್ಪ್ರೈಸಸ್ ಅನುದಾನ 5 ಲಕ್ಷ ರೂಪಾಯಿ, ಶಾಸಕರಿನ ವಿಶೇಷ ಅನುದಾನ 30 ಲಕ್ಷ ರೂಪಾಯಿ, ಬೊಕ್ಕ ಪಾಲಿಕೆದ 10,40,000 ರೂಪಾಯಿ ಗಳಿಸಿದರು. ಕಾಯಿ ಕಜಿಪುಗು ಆಚಿ ಸಾಮಾನ್ಯ 4, ಫಲವಸ್ತುಲೆಗೆ 4, ಕುರಿ ಮಾಸುಗು 2, ಕೈಕಂಚಿ ಬೊಕ್ಕ ಪಂಚದ ಮಾಸುಗು ಒಂಜೊಂಜಿ ಅಂಗಡಿಲು ಉಲ್ಲ. ಎಲೆಕ್ಟ್ರಿಕಲ್ ಪ್ಯಾನೆಲ್ ಕೋಣೆ, ನಿರ್ವಹಣಾ ಕೋಣೆ, ಮಾರ್ಕೆಟ್ ಕೋಣೆ, ಡಿಜಿ ಕೋಣೆ, 2 ನುಂಗೆಲ್ ಮಿಲ್ಲನ ಅಂಗಡಿ, 4 ಪೂತ ಅಂಗಡಿ ಬೊಕ್ಕ 16 ಪಜ್ಜಿ ಮೀನು ಮಾರ್ಕೆಟ್ ಉಂಡು. ಕರಾವಳಿ ಕರ್ನಾಟಕಡು ಅವ್ವೇತೋ ಜನ ಕಲಾವಿದರಿಗೆ ಆಟ ನಾಟಕ ಕಲೆನೆ ಬದುಕಾದುಂಡು. ಆಂಡ ಕೊರೋನಾ ಮಾಮಾರಿಡ್ದು ಕಲಾ ಬದುಕಿಗೆ ಮಲಪೆಟ್ಟು ಬುಡ್ತುಂಡು. ಯಕ್ಷಗಾನ ಕಲಾವಿದರನ ಬಗೆಟ್ ಪನ್ಪುನಿಂದಾಂಡ ಸರ್ಕಾರ ನವೆಂಬರ್ ಅಖೇರಿಗಾನಗ ಯಕ್ಷಗಾನ ಶುರು ಮಲ್ಪೆರೆ ಒಪ್ಪಿಗೆ ಕೊಡ್ತುಡು. ಆಂಡ ಕೊರೋನಾ ಸಿಕ್ ಹೆಚ್ಚಾದುಪ್ಪು ನಡೆದವರ ಪ್ರದರ್ಶನ ಕೊರ್ಪುನ ಸವಾಲು ಎದುರಾತನು. ದಕ್ಷಿಣ ಕನ್ನಡ, ಒಡಿಪು, ಕಾಸರಗೋಡು ಜಿಲ್ಲೆಲು ಸೇರ್ದು ಕರಾವಳಿ ಕರ್ನಾಟಕಡು ಅವ್ವೇತೋ ಕುಟುಂಬಲು ಯಕ್ಷಗಾನ ಕಲೆನೆ ನಂಬುಂದು ಬದುಕುಂದುಲ್ಲೇರು. ಕೊರೋನಾ ಸಿಕ್ ಮಾತ್ರಲ್ಲ ಕಂಗಾಲು ಮಂತನಂಚಿನೆ ಆಟದ ಕಲಾವಿದರನ್ನು ಅಕಲ ಕುಟುಂಬಲ ಪೋಡಿಪಾದ ಬುಡ್ತುಡು. ಸರ್ಕಾರ ನವೆಂಬರ್ ಅಖೇರಿಗೂ ಆಟದ ಮೇಳಲು ಪಿದಡಲಿ ಯಕ್ಷಗಾನ ಪ್ರದರ್ಶನ ಕೊರಲಿಂದು ಒಪ್ಪಿಗೆ ಕೊಡ್ತುಡು. ಆಂಡ ಕೊರೋನಾ ಹೆಚ್ಚೊಂದುಂಡು ಅವೇನು ಎದುರಿಸಾದು ಎಂಚ ಪ್ರದರ್ಶನ ಕೊರಲಿ ಪನ್ಪುನ ಮಲ್ಲ ಸವಾಲು ಕಲಾವಿದರು ಬೊಕ್ಕ ಮೇಳದ ಯಜಮಾನರನ್ನ ದುಂಬುಂಡು. ಕರಿನ ಮಾರ್ಚಿರ್ದು ಬೊಕ್ಕ ಇಡೆಮುಟ ಯಕ್ಷಗಾನ ಪ್ರದರ್ಶನ ಕೊರಿಯರೆ ಸಾಧ್ಯ ಆದಿಜೆ. ಲೋಕದ ಅದ್ಭುತ ಕಲೆ ಯಕ್ಷಗಾನ ಬೊಕ್ಕ ಯಕ್ಷಗಾನ ಕಲಾವಿದರು ಮೂಲ ಸೇರ್ದರು. ಆಟಗೂ ಬಡಪತ್ತು ಬತ್ತದ ಕೊರೋನಾ ಇಜ್ಜಿಂಡ ದಿನಕ್ಕೂ ನಿಚ್ಚಲ 50 ಅಚ್ಪಮುಟ ಯಕ್ಷಗಾನ ಪ್ರದರ್ಶನ ಆವೊಂದಿತ್ತಂಡು. ಪ್ರತಿಯೊಂಚಿ ಬೇಳುಡು ಅಂದಾಜಿ 30-50 ಮುಟ ಜನಕ್ಲಿಗ್ ಬೇಲೆತ್ತಿಕೊಂಡಿತ್ತಂಡು. ಕಲಾವಿದರನ್ನೇ ನಂಬೊಂದು ಸಾರಗಟ್ಲೆ ಕುಟುಂಬ ಉಂಡು. ಕೊರೋನಾ ಕೋವಿಡ್ ನಿಯಮಗಳನ್ನು ಪಾಲನೆ ಮಲ್ತೊಂದು ಪ್ರದರ್ಶನ ಕೊರಿರೆ ಅವಕಾಶ ತೆಗೆದುಂಡು. ರಾಜ್ಯದ ಧಾರ್ಮಿಕ ದತ್ತಿ ಮಂತ್ರಿಯರು ಅಂಚನೆ ದಕ್ಷಿಣ ಕನ್ನಡ ಜಿಲ್ಲಾ ಜವಾಬುದಾರಿಕೆದ ಮಂತ್ರಿ ಕೋಟಾ ಶ್ರೀನಿವಾಸ್ ಪೂಜಾರಿಲು ದಾನ ಪನ್ಪೇರು ಕೇಳ್ನೆ. ನವೆಂಬರ್ ಅಂತ್ಯಕ್ಕೆ ಎಲ್ಲಾ ಯಕ್ಷಗಾನ ಮೇಳಗಳ ತಿರುಗಾಟವನ್ನು ಪುನಃ ಪ್ರಾರಂಭ ಮಾಡಬೇಕು ಅನ್ನೋ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಯಕ್ಷಗಾನ ಕಲಾವಿದರಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿರುವಂಥ ವ್ಯವಸ್ಥೆಗಳು ಇದೆ. ಅವುಗಳೆಲ್ಲವನ್ನು ನಿಭಾವಣೆ ಮಾಡಿ ಯಕ್ಷಗಾನ ಕಲಾವಿದರ ಬದುಕನ್ನು ಮತ್ತು ಅವರ ಕುಟುಂಬದ ರಕ್ಷಣೆ ಮಾಡೋದಕ್ಕೋಸ್ಕರವಾಗಿ ಎಲ್ಲ ಮೇಳಗಳು ಕೂಡ ನವೆಂಬರ್ ಅಂತ್ಯಕ್ಕೆ ತಿರುಗಾಟವನ್ನು ಪ್ರಾರಂಭ ಮಾಡಬೇಕು. ಸಮಸ್ಯೆಗಳು ಬಂದಾಗ ಸರ್ಕಾರ ಮತ್ತು ನಮ್ಮ ಧಾರ್ಮಿಕ ದತ್ತಿ ಇಲಾಖೆ, ಕನ್ನಡ ಸಂಸ್ಕೃತಿ ಇಲಾಖೆಗಳು ಕೂಡ ನಮಗೆ ಸಹಾಯ ಮಾಡ್ತೇವೆ ಅನ್ನುವಂಥ ಮಾತುಗಳು ಹೇಳಿದ್ದೇವೆ. ಈ ಹಿನ್ನೆಲೆಯಲ್ಲಿ ಯಕ್ಷಗಾನದ ಒಂದು ಮೇಳದಲ್ಲಿ, ಒಂದು ತಂಡದಲ್ಲಿ ಸುಮಾರು 40-50 ಜನ ಇರುವಂಥ ವ್ಯವಸ್ಥೆಗಳು ಕೂಡ ಇರುತ್ತೆ. ಅಂಥ ಸಂದರ್ಭದಲ್ಲಿ ಕೋವಿಡನ್ನು ಪರೀಕ್ಷೆ ಮಾಡಿಕೊಂಡು ಕೋವಿಡ್ ಟೆಸ್ಟ್ ಮಾಡಿಕೊಂಡೇ ಆ ತಂಡದಲ್ಲಿ ಕಲಾವಿದರಾಗಿ ಪಾಲ್ಗೊಳ್ಳಬೇಕು ಅನ್ನುವಂಥ ಕಟ್ಟುನಿಟ್ಟು ಸೂಚನೆ ಕೊಡಲಾಗಿದೆ. ಕೊರೋನಾ ನಿಯಮಗಳದಾವರ ಕಲಾವಿದರಿಗೆ ಸವಾಲು ಎದುರಾತನು. ಸರ್ಕಾರದ ಒಟ್ಟಿಗೂ ಕಲಾ ಪ್ರೇಮಿನ ಬೆರಿಸಾಯ ಅಗತ್ಯ. ಲೆಕ್ಕದ ಜನಪದೊಂದು ಪ್ರದರ್ಶನ ಕೊರಿಯರೆ ಟೆಂಟ್ ಮೇಳದಕ್ಲಿಗ್ ಸಾಧ್ಯ ಒಂದು ನೆಟ್ ಕಲೆಕ್ಷನ್ ಕಲಾವಿದರಿಗೆ ಸಂಬಳ ಕೊರ್ಪುಣ ಮೇಲುಲೆಗ್ ಒಂದು ಕಷ್ಟ ಆವು ಅಂಚಾದು ಕಲಾಭಿಮಾನಿಲು ಪ್ರಾಯೋಜಕತ್ವ ವಹಿಸಿಂಡ ಎಡ್ಡ ದೇವಸ್ಥಾನಲು ನಡಪಾವುನ ಪರಕೆದ ಆಟ ಬಯಲಾಟಗ್ ಹೆಚ್ಚಿಗೆ ಸಮಸ್ಯೆ ಆವಂದು ಅಕ್ಲೆಗ್ ಕೊರೋನಾರ್ದು ಕಲಾವಿದರನ್ನು ಬಚಾವ್ ಮಲ್ಪುನದೇ ಮಲ್ಲ ಸವಾಲು. ರಂಗಸ್ಥಳ ಬುಕ್ಕ ಚೌಕಿಡು ಸಾಮಾಜಿಕ ಅಂತರ ಕಾತೊನ್ನಿರೆ ಕಷ್ಟ ಅಂಚಾದು ಸರ್ಕಾರದ ಖರ್ಚಡೆ ಕೊರೋನಾ ಪರೀಕ್ಷೆ ನಡಪಾದ ಮೇಳ ಪಿದಡ್ಪವುನ ನಿರ್ಧಾರಗೂ ಬೈತಂಡು. ಯಕ್ಷಗಾನ ಮೇಳಲಿಡು ಅಶ್ವವರ್ಷ ಕರಿದಿನಕ್ಲೆ ಹೆಚ್ಚಾದುಲ್ಲೆರು. ಪ್ರದರ್ಶನ ತೂಯಿರ ಬರ್ಪುನಕ್ಲಿಡು ಹಿರಿಯರು ಹೆಚ್ಚಾದುಲ್ಲೆರು. ಅಂಚಾದು ಕೊರೋನಾ ಕಷ್ಟ ಆತಿತ್ತತ್ತು. ಆಟ ಬುಡುಂಡ ಬದುಕು ಸಾಗಾಯರೆ ಕಷ್ಟ. ಕುಡದುಂಬುದಂಚಿನೆ ಪೊರ್ಲುದ ಬದುಕು ಸಾಗಾಯರೆ ಕಲಾವಿದರು ವೇಷ ಪಾಡುಡೆ. ಚೆಂಡೆ ಮದ್ದುಲಿ ಸ್ವರಕ್ಕೆ ನೊಡೆ. ನೂಜ
ನೂಜಿಪಾಳ್ತಿಲ ಗ್ರಾಮ ಪಂಚಾಯತ್ ಸುತ್ತದ ರೆಂಜಿನಾಡಿ ಗ್ರಾಮದ ಮೀನಾಡಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಇತ್ತೆ ಸರ್ವರಿನೆಲ್ಲ ಗುಮನ ಒಯ್ತುಂಡು. ಶಾಲೆ ಭಾರತೀಯ ರೈಲು ಪೆಟ್ಟಿಗೆದಂಚ ಬದಲಾತುಂಡು. 1989 ತಾಪನಾಯಿನ ಶಾಲೆ ವಜ್ರ ಮಹೋತ್ಸವದ ಪೊರ್ತುಡು ಹೊಸದೇಕಿ ಪಡುತ್ತುಂಡು. ಸರ್ಕಾರಿ ಶಾಲೆ ಪಂಡ ಕೆಲವೆರಿಗೆ ಸಸರ ಬಡವೇರು ಮಾತ್ರ ಅವಳು ಕಲ್ಪುನಿಂದ ಎನ್ನದು ಸರ್ಕಾರಿ ಶಾಲೆಗೆ ಪೋಪುನ ಕಮ್ಮಿಯಾದ ಶಾಲೆಲು ಕೆಲವು ಮುಚ್ಚು ನಡೆಮುಟ ಆದಿತ್ತಂಡು. ಅಂಡ ಇತ್ತಿತ್ತೆ ಸರ್ಕಾರಿ ಶಾಲೆನೆ ಆ ಒಂದು ಪಂಪು ನಡೆಗೆ ಮುಟ್ಟುದುಂಡು. ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ನೂಜಿಪಾಳ್ತಿಲ ಗ್ರಾಮ ಪಂಚಾಯತ್ ಸುತ್ತದ ರೆಂಜಿನಾಡಿ ಗ್ರಾಮದ ಮೀನಾಡಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಇತ್ತೆ ಹೊಸ ನಮೂನೆಡು ಜೋಕ್ಲಿನ್ ತನ್ನಂಚಿ ಬರ್ಪಾಯರೆ ತಯಾರಾತಂಡು. ಶಾಲೆನ ಭಾರತೀಯ ರೈಲು ಪೆಟ್ಟಿಗೆದಂಚ ಮಲ್ತದು ಹೊಸದೇಕಿ ಕೊಡ್ತೇರು. 5ನೇ ಕ್ಲಾಸ್ ಮುಟ್ಟದ ಮೀನಾಡಿ ಶಾಲೆಗೆ 3 ಎಕರೆ 89 ಸೆಂಟ್ಸ್ ಜಾಗೆ ಉಂಡು. 1989 ತಾಪನೆಯಾದ 2018 ಸುವರ್ಣ ಸಂಭ್ರಮ ಆಚರಣೆ ಮಲ್ತದೇರು. ಇತ್ತೆ ಅಶ್ಪ ವರ್ಷದ ವಜ್ರ ಮಹೋತ್ಸವ ಗೌಚುಡು ಉಂಡು. ಕೊರೋನಾ ಸೀಕಡ್ದವರ ಕಾರ್ಯಕ್ರಮ ಪಿರಪೋತುಂಡು. ಶಾಲೆ ರೈಲು ಪೆಟ್ಟಿಗೆದಂಚ ರೈಸೊಂದುಂಡು. ಕಡಬದ ಲಕ್ಷ್ಮಿ ಆಡ್ಸದ ಲಕ್ಷ್ಮೀಶ ಬೊಕ ಮಾಧವ ಮೊಕ್ಲಿನ ಕೈ ಚಾತುರ್ಪುಡು ಈ ಎಕ್ಸ್ಪ್ರೆಸ್ ರೈಲು ಶಾಲೆ ಮೂರ್ತು ಬೈತಂಡು. ಶಾಲೆಗೆ ರೈಲು ಪೆಟ್ಟಿಗೆದ ಮಾದರಿ ಬಣ್ಣ ಕೊಡ್ತೇರು. ಇಂದೇನು ತುಯ್ಯರೆ ಪಾಕಚನ ಬರೊಂದಿತ್ತದು ಶಾಲೆದ ಎದುರುಡುಂತದು ಫೋಟೋ ದೆಪ್ಪ ಒಂದುಲ್ಲೇರು. ಜೋಕ್ಲಿನ ಸರ್ಕಾರಿ ಶಾಲೆಗೆ ಬರ್ಪಾಯರೆ ಶಾಲೆದಕ್ಕಲು ಹೊಸ ತಂತ್ರ ಕಲಿಸದು ಮೆಚ್ಚುಗೆಗೆ ಸಂದಿದರು. ಜಿಲ್ಲೆಡು ಅಕ್ರಮ ಪೊಯ್ಯಗಾರಿಕೆಗೂ ಮೂಗುದ ಬಲ್ಲು ಪಾಡುಡು. ಅಕ್ರಮ ಬೇರೊಡ್ದು ಕಾರ್ಮಿಕರನ ಬದುಕು ಓಲೋಲು ಆತನಂದು ಯೂತ್ ಇಂಟೆಕ್ ರಾಜ್ಯ ಗುರುಕಾರರು ವರುಣು ಪಂತಿರು 6 ಕುಡ್ಲಡು ಸುದ್ದಿ ಕುಟ್ಟಡು ಪಾತಿರಿಯರು. ಯೂತ್ ಇಂಟೆಕ್ ದ ರಾಜ್ಯ ಗುರುಕಾರರು ವರುಣ್ ಕುಮಾರ್ ಕುಡ್ಲಡು ಸುದ್ದಿ ಕುಟ್ಟಡು ಪಾತಿರ್ದು ದಕ್ಷಿಣ ಕನ್ನಡ ಜಿಲ್ಲೆಡು ಪೊಯ್ಯಗಾರಿಕೆಡು ಅವ್ಯವಹಾರ ತಡೆಪಡು. ಜಿಲ್ಲೆಡು ಪೊಯ್ಯ ತಿಕ್ಕಂದೆ ಕಾರ್ಮಿಕರನ ಬದುಕು ಅತಂತ್ರ ಸ್ಥಿತಿಟ್ಟು ಉಂಡು. ಈ ಬಗೆಟ್ಟು ಜಿಲ್ಲಾಧಿಕಾರಿಗಳು ಗಡಿ ಇಲಾಖೆದಕ್ಕಲು ಸರಿಯಾದ ಕಾನೂನು ಕ್ರಮದ ನಡುಂದು ಒತ್ತಾಯ ಮಲ್ತೇರು. ಜಿಲ್ಲಾಡಳಿತ ಜನಕ್ಲಿಗೆ ಬುಕ್ಕ ಕಾರ್ಮಿಕರಿಗೆ ಅನ್ಯಾಯ ಮಲ್ತೊಂದುಂಡು. ಈ ಕೂಡಲೇ ಈ ಅನ್ಯಾಯ ತಡೆಪಡು. ತಡೆದಿಚಿಂಡ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ದ ಪ್ರತಿಭಟನೆಗೆ ಯೂತ್ ಇಂಟೆಕ್ ಬೆರಿಸಾಯ ಕೊರ್ಪುಣಂದು ವರುಣ್ ಪಂಡೇರು. 6,000 ರೂಪಾಯಿಗೆ ಸಿಗ್ತಕ್ಕಂಥ ಮರಳು ಇವತ್ತು 20,000 ರೂಪಾಯಿಗೆ 20,000 ರೂಪಾಯಿ ಕೊಟ್ಟರೆ ಸಿಗ್ತದೆ. ಯಾಕೆ ಈ ಥರ ಮಾಡಿರೋದ್ರಿಂದ ನಮ್ಮ ಕೂಲಿ ಕಾರ್ಮಿಕರು ಕಟ್ಟಡ ಕಾರ್ಮಿಕರಿಗೆ ಇವತ್ತು 30ರಿಂದ 40% ಏನು ಕಾರ್ಮಿಕರಿದ್ದಾರೆ ಇಲ್ಲಿ ಮಂಗಳೂರು ಭಾಗದಲ್ಲಿ ಏನು ಈ ಕಟ್ಟಡ ಕಾರ್ಮಿಕರಿಗೆ ಎಲ್ಲ ನಂಬಿಕೊಂಡು ಬದುಕ್ತಾ ಇದ್ದಾರೆ. ಆ ವರ್ಗದ ಜನಕ್ಕೆ ಎಷ್ಟು ತೊಂದರೆ ಆಗಿದೆ ಅಂತಂದರೆ ಇದನ್ನು ಯಾವ ರೀತಿ ಹೇಳೋದು, ಇದಕ್ಕೆ ಸರ್ಕಾರಕ್ಕೆ ಮನದಟ್ಟಾಗ್ತಾ ಇಲ್ವಾ? ಇಲ್ಲಿರ್ತಕ್ಕಂಥ ರಾಜ್ಯಾಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ ಅವ್ರಿಗೆ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಇದೆಲ್ಲ? ಇದನ್ನು ಯೂತ್ ಇಂಟೆಕ್ಕು ಕಣ್ಸುತ್ತೆ. 2,000 ರೂಪಾಯಿಗೆ ಏನು ಮರಳು ಕೊಡ್ತೀನಿ ಅಂತ ಒಂದು ಅವೈಜ್ಞಾನಿಕ ಸ್ಟೇಟ್ಮೆಂಟ್ ಏನಿದೆ, ಇದು ಯಾವ ಆಧಾರದ ಮೇಲೆ ಹೇಳಿದ್ದಾರೆ ಅಂತ ನಮಗಂತೂ ತಿಳಿತಾ ಇಲ್ಲ. ಯಾಕೆ ಈಗ ಜಿಲ್ಲಾಡಳಿತ ಆಗಲಿ ಈ ಸರ್ಕಾರದವರಾಗಲಿ ಯಾಕೆ ಇದನ್ನು ಮರಳನ್ನ ರಿನ್ಯೂವಲ್ ಮಾಡದೆ ನಿಲ್ಲಿಸ್ತಾ ಇದ್ದಾರೆ? ಇದು ಒಂದು ಅವ್ಯವಹಾರಕ್ಕೆ ಒಂದು ದಾರಿ ಮಾಡಿಕೊಟ್ಟಂಗಾಗಿದೆ. ಮರಳುದು ಇವತ್ತು ಏನು ಸಂಪೂರ್ಣ ಸ್ಥಗಿತ ಮಾಡಿದ್ದಾರೆ, ಇದು ಕೂಡಲೇ ಓಪನ್ ಆಗಬೇಕು. ಇದನ್ನು ಹೋರಾಟನ ನಾವು ರೂಪುರೇಷೆಗಳು ನಾಳೆ ಏನು ಬಿಲ್ಡರ್ಸ್ ಅಸೋಸಿಯೇಷನ್ನು ಮತ್ತು ಕಟ್ಟಡ ಕಾರ್ಮಿಕರು ಕೂಲಿ ಕಾರ್ಮಿಕರು ಏನು ಸಂಘಟನೆಗಳಿದೆ ನಾಳೆ ಏನು ಕರೆ ಕೊಟ್ಟಿದ್ದಾರೆ ಪ್ರತಿಭಟನೆಗೆ, ಅದಕ್ಕೆ ನಮ್ಮ ಯೂತ್ ಇಂಟೆಕ್ನ ಸಂಪೂರ್ಣ ಬೆಂಬಲ ಇದೆ. MBA ಪದವಿ ಕಲ್ತದು ಕೈ ನಿಲಿಕೆ ಸಂಬಳದ ತುನ್ನ ಬೇಲೆ ಇತ್ತಂಡಲ ಅವನು ಬುಡ್ತು ಊರುಗು ಬತ್ತಿನ ಜವಂತಿ ಉರ್ತಿ ಒಡಿಪು ಸಿರೇನ ಒರಿಪಾದು ಒಳಿಪಾವುಡುಂದು ಗಟ್ಟಿ ನಿರ್ಧಾರ ಮಲ್ತದು ಕಾರ್ಯುಗು ಜೈದರು. ಮಣಿಪಾಲದ ಮಹಲಸ ಕಿಡಿ ಅಂಚಿನ ಮಲ್ಲ ಸಾಧನೆ ಮಲ್ತದರು. ಇತ್ತೆ ಆ ಬಗೆಟ್ಟು ಒಂಜಿ ವರದಿ. ತರಾವರಿ ಬಣ್ಣದ ಮಗ್ಗದ ಸಿರಲನ್ನು ಒಂಜುಂಚಾದ ಜೋಡ್ಸಾವುದು ಪುನಃ ಜವಂದಿ ಬಣ್ಣದ ಸಿರಲನ್ನು ಜೋಡ್ಸಾದ ಮಗ್ಗದ ಒಡಿಪು ಸಿರಲಿನ ವಿನ್ಯಾಸ ಮಲ್ತದು ಅವನು ನೇಯ್ದು ವಿನ್ಯಾಸ ಕಟ್ಟನಟ್ಲ ಬಿಡ್ಸದಿ ಈ ಜವಂದಿ ಮಹಲಸಾಕಿನಿ ಮಣಿಪಾಲದಾರ
ಪ್ರತಿಷ್ಠಿತ ಕಾಲೇಜು MBA ಕಲ್ತದು ಬೊಮ್ಮಾಯಿಡು ಎಡ್ಡೆ ಸಂಬಳದ ಬೆರಡಿತ್ತರ ಆಂಡ ತನ್ನ ಊರದ ಒಡಿಪು ಸೀರೆಗೆ ಪುದರಕನ ಉಡುಂದು ಮಲ್ಲ ಉದ್ದೇಶದಿ ಒಂದು ಬೇಲಿಗೆ ರಾಜಿ ಕೊಡ್ದು ಊರುಗು ಬೈದರು ಊರುಡು ಕೈಮಕ್ಕದ ಉಡುಪಿ ಸೀರೆದ ವಿನ್ಯಾಸ ಕಟ್ಟದ ನೇಯ್ಪನ ಕಲೆ ಕಲ್ತದು ಪೂರ್ವದ ಸೀರೆ ತಯಾರು ಮಲ್ತಂದುಳ್ಳರು ಒಡಿಪು ಸೀರತಂಚಿ ಜವಂತಿಲು ಮರ್ಲಾಪುನಂಚ ಮಲ್ಪರೆ ಎತ್ತದ ಮಟ್ಟದ ಹೊಸ ವಿನ್ಯಾಸ ಕಟ್ಟಿದು ಅವನು ಒಡಿಪು ಪ್ರಾಥಮಿಕ ನೇಕಾರರಿನ ಸಂಘ ಶಿವಳ್ಳಿ ಪ್ರಾಥಮಿಕ ನೇಕಾರರಿನ ಸಂಘ ಕಿನ್ನಿಕೋಡಿ ನೇಕಾರರಿನ ಸಂಘ ಮುಕ್ಲಿಗೆ ಕೊಡ್ತು ಎತ್ತದ ಮಟ್ಟದ ಒಡಿಪು ಸೀರೆಗೆ ಪುದರ್ ಬರ್ಪುನಂಚ ಮಲ್ತದರು ದೆನ್ ಆನ್ಲೈನ್ ಮಾರುಂದುಲ್ಲರು ಹೊಸ ವಿನ್ಯಾಸರ್ದು ಲೆಕ್ಕದ ಮಾರ್ಕೆಟ್ ಉಪ್ಪುನ ಒಡಿಪು ಸೀರೆಗೆ ಬೊಂಬಾಯಿ ಸೇರ್ತು ಬೇತೆ ಬೇತೆ ರಾಜ್ಯಗಳ ಬೇಡಿಕೆ ಬರಂದುಂಡು ಪಂಪೇರು ಮಹಲಸಕ್ಕಿಣಿ ನಮ್ಮ ಹೇಗಂದರೆ ಲಾಭ ಯಾವಾಗಲೂ ನಮ್ಮದು ಕೋಡಿಪೆಂಡೆಂಟ್ ನಾನು ಅವರ ಮೇಲೆ ಡಿಪೆಂಡ್ ಆಗಿದ್ದೇನೆ ಫಾರ್ ಗುಡ್ ಪ್ರಾಡಕ್ಟ್ಸ್ ಅವ್ರು ಮಾಡುವ ಅವರ ಎಕ್ಸ್ಪೀರಿಯನ್ಸ್ ಅವರದ್ದು ಕ್ರಿಯೇಟಿವಿಟಿ ಸಿಮಿಲರ್ಲಿ ನಾನು ಅವರಿಗೆ ಇನ್ ರಿಟರ್ನ್ ಅವರು ಮಾಡಿದ ಒಂದು ಒಳ್ಳೆ ಪ್ರಾಡಕ್ಟಿಗೆ ಒಂದು ಮಾರ್ಕೆಟ್ ಕ್ರಿಯೇಟ್ ಮಾಡೋದಾಗಲಿ ಇಲ್ಲ ಒಳ್ಳೆ ಪ್ರೈಸ್ ಕೊಡೋದಾಗಲಿ ಮತ್ತು ಎಕ್ಸ್ಟ್ರಾ ರೆಮ್ಯುನರೇಷನ್ ಅವರು ಮಾಡಿದ್ದಕ್ಕೆ ಅವ್ರು ಯಾಕಂದರೆ ಕೆಲವೆಲ್ಲ ಇದರಲ್ಲಿ ಅವ್ರು ಮಾಡುವ ಸ್ಟೈಲಲ್ಲಿಲ್ಲ ಈಗ ನಾನು ಮಾಡಿಸೋ ಸೀರೆ ಸೊ ಅದು ಮಾಡಲಿಕ್ಕೆ ಅವರಿಗೆ ಎಕ್ಸ್ಟ್ರಾ ಒಂದು ಎಫರ್ಟ್ ಹಾಕಬೇಕಾಗ್ತದೆ ಇಲ್ಲದಿದ್ದರೆ ಅವರು ಇಷ್ಟು ವರ್ಷದಿಂದ ಮಾಡಿರುವಂಥದ್ದು ಒಂದು ಮೆಕ್ಯಾನಿಕಲ್ ವರ್ಕ್ ಥರ ಅವರು ಮಾಡಿಬಿಡ್ತಾರೆ ಇಮಿಡಿಯೇಟ್ಲಿ ಆದರೆ ಇದಕ್ಕೆ ಅವ್ರು ಸ್ವಲ್ಪ ಅಟೆನ್ಷನ್ ಕೊಡಬೇಕು ಹಾಫ್ ಸೀರೆ ಒಂದು ಥರ ಹಾಫ್ ಸೀರೆ ಇನ್ನೊಂದು ಥರ ಸೊ ಅದಕ್ಕೋಸ್ಕರ ಅವರಿಗೆ ಸ್ವಲ್ಪ ಸಪೋರ್ಟ್ ಆಗಲಿಕ್ಕೆ ನಾನು ಎಕ್ಸ್ಟ್ರಾ ರೆಮ್ಯುನರೇಷನ್ ಕೊಟ್ಟು ಅವರಿಗೆ ಹೆಲ್ಪ್ ಮಾಡ್ತೇನೆ ಕಠಿಣ ಅರೆಗಾಲುಗೂ ಪಂಡಿನಂಚಿನ ಬ್ರ್ಯಾಂಡ್ ಒಡಿಪು ಸೀರೆ ಅಂಡ ದಿನ ನೇಪುನಕ್ಲಿನ ಕಷ್ಟನು ಏರ್ಲಕ್ಕೆ ಎನ್ನಕಲು ಇಚ್ಚರು ಯಕ್ಷಗಾನ ಇಂಚ ಕರಾವಳಿದ ಗುರ್ತು ಆದಂಡ ಅಂಚಿನೆ ಒಂಜಿ ಕಾರಡು ಒಡಿಪು ಸಿರಲ ಕರಾವಳಿದ ಗುರ್ತುಂದು ಆದಿತ್ತದ ಆಟುಡು ಗಲಸಿನ ಕಲರ್ಫುಲ್ ವಸ್ತ್ರಗಳು ಕರಾವಳಿದ ಕೈಮುಖ ಚಾತುರ್ಪುಗು ಸಾಕ್ಷಿ ಶಿವರಾಮ ಕಾರಂದರ್ ನಂಚಿತ್ನ ಹಿರಿಯರು ದಿಕ್ಕು ವಿದಯ ದೇಶೋಟ್ಲ ಪುಗರ್ತೆ ಕನದಿರು ಆಂಡ ಎತ್ತಿತ್ತೆ ಸೀರೆ ತುತ್ತಿನಕಲು ಕಮ್ಮಿ ಆವಂದುಳ್ಳರು ಅಂಚಾತು ಮಹಾಲಸಕ್ಕಿಣಿ ಹೊಸ ವಿನ್ಯಾಸ ಮಲ್ತದು ತಯಾರ್ ಮಲ್ಪುನ ಒಡಿಪು ಸೀರೆ ಜವಂದಿರಿಕ್ಲ ಮೆಚ್ಚುಗೆ ಆತನ ನೆಡ್ದು ಪರಂಪರೆದ ನೇಪುನಕ್ಲಿಕ್ಲ ಸಾಯ ಆತನ ಮಲ್ಲ ಸುದ್ದಿಲು ಕುಡ್ಲದ ಅಳಕೆಡೆ 1,40,00,000 ಖರ್ಚಿಟ್ಟು ಕಟ್ಟಿದ್ನ ಹೊಸ ಮಾರ್ಕೆಟ್ ಉದಿಪನ ಮಾತಾ ಮಾರ್ಕೆಟ್ಲಿನ ಮಿತ್ತ ಮಟ್ಟಕ್ಕೂ ಏರೇರೆ ಪ್ರಯತ್ನ ವೇದವ್ಯಾಸ್ ಕಾಮತ್ ಉಳ್ಳಾಲ ಕ್ಷೇತ್ರಕ್ಕೂ ಸಂಬಂಧಪಟ್ಟದು ಬಂಟ್ವಾಳ ತಾಲೂಕು ಗ್ರಾಮ ಪಂಚಾಯತ್ ಕೆಲವರಿಗೆ ಹಕ್ಕುಪತ್ರ ಪರಿಹಾರ ಪಣ ಒದಗಾವನ ಕಾರ್ಯಕ್ರಮ ಪ್ರತಿಯೊಂದು ಕುಟುಂಬಗಳ ಹಕ್ಕುಪತ್ರ ಯುಟಿ ಖಾದರ್ ಕೊರೋನಾ ಮಾಮಾರಿಡ್ದು ಕಲಾವಿದರಿನ ಕುಟುಂಬಗೂ ಮಲ್ಲಪೆಟ್ಟು ನವೆಂಬರ್ ಅಖೇರಿಗೆ ಮೇಳ ಪ್ರದರ್ಶನ ಶುರುವಾಂಡಲ ಕೊರೋನಾದ ಪೋಡಿಗೆ ಯಕ್ಷಗಾನ ಬಗೆಟ್ಟು ಒಂಜಿ ವಿಶೇಷ ವರದಿ ಸರ್ಕಾರಿ ಶಾಲೆಗೆ ಜೋಕ್ಲಿನ ಬರ್ಪವನ ತಂತ್ರ ಹೊಸದೇಕಿಡು ರೈಲು ಪೆಟ್ಟಿಗೆ ದಂಚ ತೋಜುಂದಿಪ್ಪುನ ರಂಜಿರಾಡಿ ಗ್ರಾಮದ ಮೀನಾಡಿ ಸರ್ಕಾರಿ ಶಾಲೆ ಒಂದು ರೀತಿ ನಿತ್ಯ ತುಳು ಸುದ್ದಿಲು ನಿರಂತರ ಸುದ್ದಿ ಬೊಕ್ಕ ಮನೋರಂಜನೆ ಗೊತ್ತು ಒಂದು ಪ್ಲೇ ನಮ್ಮ ಕುಡ್ಲ ನ್ಯೂಸ್ 24/7 ಇಂದು ವಿಶ್ವಾಸದ ಪ್ರತಿಬಿಂಬ.